ಹೌದು ಬಟ್ ಮೇ ತಿಂಗಳಲ್ಲಿ ಹೀಗೆ ಆದ್ರೆ ಹೇಗೆ ಅಲ್ವಾ ಅದು ನೀವು ಹೇಳ್ಬೇಕು अरुण रोसी फॅमिली फ्रेंड ಅವರವರ ರೋಸಿಗೆ ಹೊರಟಿದೆ आणि आता उत्तर मागता एस मनी एक वळ येता कर एस मनीच्या हातात देऊचे पहिले एस मनी हेलो ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್. ನಾವು ರೆಡಿ ಆಗಿದ್ದೇವೆ. ಎಲ್ಲಿಗೆ ಶಲ್ಲು? ರೋಸಿಗೆ ಅದು ನೀವು ಹೇಳ್ಬೇಕು ಅರುಣ ರೋಸಿ ಫ್ಯಾಮಿಲಿ ಫ್ರೆಂಡ್ ಅವರವರ ರೋಸಿಗೆ ಹೊರಟಿದ್ದೇವೆ. ನಾನು ಹಸ್ಬೆಂಡ್ ಶಲ್ಲು ಇದ್ದಾರೆ, ಅಂಕಲ್ ಇದ್ದಾರೆ, ಆಂಟಿ ಇದ್ದಾರೆ. ಅತ್ತೆ ಮಾವ ಬರೋದಿಲ್ಲ ಅಂತ ನಾಳೆ ಬರ್ಸದ್ ನೋಡಿ. ಆಂಟಿ ಇದ್ದಾರೆ ಅವ್ರ ಮಿಂಚಿಂಗ್ ರೆಡ್ ಆಗಿ ಹೊರಟದ್ದು. ಸೊ ಲೆಟ್ಸ್ ಗೋ ಅಂಡ್ ಎಂಜಾಯ್ ಅಲ್ವಾ? ಏನ್ ಮಾತಾಡುದಿಲ್ಲ ಈಗ ಓವಿಯೋ ಹೇಳಲಿಕ್ಕುಂಟು. ಹೌದಾ? ನಮ್ಮ ಮೆಲ್ವೀರರವರಿಗೆ ನಂಗೆ ಆನ್ಸರ್ ಕೊಟ್ರೆ ನಾನು ಹೇಳ್ತೇನೆ. ನಂಗೆ ಅಲ್ಲಿ ಆನ್ಸರ್ ಕೊಡುವುದು ಹೊರಟದ್ದು ಸ್ವಲ್ಪ ಕತ್ತಲೆ ಆಗ್ತಾವ ಹಾಗೆ ವಿಡಿಯೋ ಸ್ವಲ್ಪ ನಾನು ಮತ್ತೆ ಬ್ರೈಟ್ ಕಾಣ್ತದೆ. ನೀರಿಲ್ಲ ಅಲ್ಲ, ಖಾಲಿ ನೀರ್ ಬರ್ಬೇಕು. ನೀರಲ್ಲ, ಮಳೆ ಬರ್ಬೇಕಲ್ಲ. ಸೋಮವಾರದವರೆಗೆ ಕಾಯ್ಬೇಕು. ಹೌದು ಬಟ್ ಮೇ ತಿಂಗಳಲ್ಲಿ ಹೀಗೆ ಆದ್ರೆ ಹೇಗೆ ಅಲ್ವಾ? ಇನ್ನು ಜೂನ್ ಅಲ್ಲಿ ಬರ್ತದೆ, ಆಗ ನಮ್ಗೆ ಸ್ಕೂಲಿಗೆ ರಜೆ ಸಿಗ್ತದೆ. ಮತ್ತೆ ಈ ವರ್ಷ ಮುಗಿಯೋ ತನಕ ಫುಲ್ ಡೇ ಬೇಡ್ತಾರೆ. ಇವತ್ತು ಬೇಡ. ಹೌದು, ದೇವರು ಯಾರ್ದು ಹೇಳಿ ಕೇಳುದು? ಹೌದಲ್ಲ, ಟೀಚರ್ಸ್ ನೋಡ್ದು ಕೇಳ್ಬೇಕು ಸ್ವಲ್ಪ. ಮತ್ತೆ ನಾವು ಫುಲ್ ಡೇ ಮಾಡ್ಬೇಕು. ಎಂತ ಮಾಡುದು? ಅವಸ್ಥೆ. ಮಳೆ ಬರ್ಲಿ, ಆದ್ರೆ ರಜೆ ಕೊಡುವಷ್ಟು ಮಳೆ ಬರುದು ಬೇಡ. ಅದು ಹೌದು. ವ್ಯೂ ಒಳ್ಳೆದುಂಟಲ್ಲ, ನೈಸ್. ಇದು ಆಕ್ಚುಲಿ ಪೊಸಡಿ ಗುಂಪೆ ಹತ್ರ ಬರುದಲ್ಲ ಶಲ್ಲು? ಹೌದಾ? ಹೊಸಡಿ ಗುಂಪೆ ಕೆಳಗೆ ಅರುಣ ಮನೆ. ನೋಡಿ ನೀರೇ ಇಲ್ಲ ನೋಡಿ. ಇನ್ನು ಮಳೆ ಬರ್ಬೇಕಷ್ಟೇ. ಸೊ ಆ ಹಿಲ್ಲೇನ್ ಕಾಣಿಸ್ತಿದೆ ಅದೇ ಪೊಸಡಿ ಗುಂಪೆ. ಟ್ರೆಕ್ಕಿಂಗ್ ಎಲ್ಲ ಹೋಗ್ತಾರೆ ಅಲ್ಲಿ. ನಾನು ಹೋದ್ರೆ ಅಲ್ಲ, ನಾನು ಬಿಟ್ಟು ಬಂದೆ ಅಲ್ಲಿ. ನಾನು ಹೋಗ್ಲಿಲ್ಲ, ಶಲ್ಲು ಅವರು ಹೋಗಿದ್ದಾರೆ. ಕಲರ್ಸ್ ಹಾಗೆ ಹೋಗ್ಬೇಕು ಅಂತ ಪ್ಲಾನ್ ಉಂಟು, ಗೊತ್ತಿಲ್ಲ. ನೋಡಿ ಒಂಥರ ಬ್ಲೂ, ಆರೆಂಜ್, ಎಲ್ಲೋ ಎಲ್ಲ ಮಿಕ್ಸ್ ಆಗಿ ಚಂದ ಕಾಣ್ತದೆ. ಫೋಕಸ್ ಲೈಟ್ ಬರೀ ಅದೊಂದು ಫೋಕಸ್ ಲೈಟ್ ತರ ಕಾಣ್ತದೆ ಅಲ್ಲ? ಅದೇ ರೀಚ್ ಆದ್ವಿ. ವ್ಯೂ ಒಳ್ಳೆದು. ವ್ಯೂ ಇಲ್ಲಿ ಇದು ಪೊಸಡಿ ಗುಂಪೆ ಅಲ್ಲ, ಈಚೆ ಸೈಡ್ ಕೂಡ ವ್ಯೂ ಒಳ್ಳೆದು. ಈ ಫಂಕ್ಷನಲ್ಲಿ ನನಗೆ ತುಂಬ ಇಷ್ಟ ಆಗಿರೋದಂದರೆ ಇವರ ಫ್ಯಾಮಿಲಿ ಆಯಿತಾ. ಎಷ್ಟು ಆ್ಯಕ್ಟಿವ್ ಆಗಿದ್ರು ಅಂದರೆ ಎಲ್ಲರೂ ಎಂಜಾಯ್ ಮಾಡಿದ್ರದ್ದು ಫುಲ್ಲೆಸ್. ತುಂಬಾ ಖುಷಿ ಆಯಿತು. ಅದರಲ್ಲೂ ಸ್ಪೆಷಲ್ ಏನಪ್ಪ ಅಂದರೆ ನಾವು ಕೊಂಕಣಿ ಕ್ಯಾಥಲಿಕ್ಸ್ ಓಜೆ ಅಂತ ಮಾಡ್ತೇವೆ ರೋಸಿಗೆ. ಅದರದ್ದು ನಾನು ವಿಡಿಯೋ ಮಾಡಿದ್ದೇನೆ, ನೀವು ಇಲ್ಲಿ ನೋಡಿ ಆಯಿತಾ. ಎಷ್ಟು ಜನ ಅವರ ಕೈಯಲ್ಲಿ ಒಂದೊಂದು ಓಜೆದ ಐಟಮ್ ಅವ್ರು ಬಂದ ರೀತಿ ಆಗಿರ್ಬೋದು, ಜಸ್ಟ್ ಬ್ಯೂಟಿಫುಲ್. ಈ ಫಂಕ್ಷನ್ ಅಟೆಂಡ್ ಮಾಡಿ ನನಗಂತೂ ಖುಷಿ ಆಯಿತು. ಶಾರ್ಟ್ ವಿಡಿಯೋ ಕ್ಲಿಪ್ಸ್ ಮಾಡಿದ್ದೇನೆ, ನೀವು ನೋಡಿ ಎಂಜಾಯ್ ಮಾಡಿ. होय. आता येताना काय म्हणे तोंदरे झाले की मिळाले काळीज फुलला माटवांचीवर पोडल्या ओजाची रास. ಇವಳು ನನ್ನ ಹಸ್ಬೆಂಡ್ ಕಸಿನ್ ಮಗಳು ಬ್ಲೆಸಿಕಾ ಅಂತ. ಇವಳ ಫಸ್ಟ್ ಬರ್ಡೇ ವಿಡಿಯೋ ಕೂಡ ಉಂಟು ಚಾನಲಲ್ಲಿ. ಎಕ್ಸ್ಪ್ರೆಷನ್ ಕ್ವೀನ್ ಆಯಿತಾ. ಏನೇ ಮಾತಾಡಬೇಕಾದ್ರೂ ಬ್ಯೂಟಿಫುಲ್ ಎಕ್ಸ್ಪ್ರೆಷನ್ ಕೊಟ್ಟೆ ಅವಳು ಮಾತಾಡೋದು. ಅದಕ್ಕೆ ಈ ವಿಡಿಯೋನ ಕೂಡ ಆ್ಯಡ್ ಮಾಡಿದೆ. Owe, bovoru roswa bosla,
गोरम सोहरेत्र प्राईचा तना दिष्ट झाली गैरी आता रोसू पुस्ता थोरे तानोवी कायली दिष्ट गाऊन सगळो इष्ट आम सोहरेत बाब माय म्हणायला चाय ये पला पुंडी इथे आते चंडी अंकले मध्ये माय पात उसोदी आत फल्यारस पेराक पात उसोदी आत फल्यारस पेराक दंड्यार फुलो नायली पात उसोदी आत इथलो वोव्यो सामोनोन आमका किते पाग तुझ्या रोजार मागण्या रेवे Ama sumista kushi kerchap ITS ate podache naam asa Sandrin आणि सर Sandrin masarke zone ITS dala maneste John D'Souza आणि manestine Lily D'Souza ಸದರ್ kerchap podu Sandrin Udela Molba ಈ ದಿನ ಏನಾಯಿತು ಗೊತ್ತಾ, ನಾನು ಸ್ಯಾಂಡಲ್ ಕಟ್ಟಾಯಿತು. ನಾನು ಸ್ಟೋರಿ ಬಿಗಿನಿಂಗಿಂದ ಹೇಳ್ತೀನಿ ಕೇಳಿ. ಕಾರಿಂದ ಎಳೆದು ಹೋಗಬೇಕಾದ್ರೇ ನನ್ನ ಸಿಸ್ಟರ್ ಇನ್ ಲಾ ಸ್ಯಾಂಡಲ್ಸ್ ಕಟ್ಟಾಯಿತು. ಸೊ ನಾನು ಮತ್ತು ನನ್ನ ಸಿಸ್ಟರ್ ಇನ್ ಲಾ ಹೇಗಂದರೆ ಎಲ್ಲಾದರೂ ಹೋಗುವಾಗ ಕಾರಲ್ಲಿ ಹೋಗೋದಾದರೆ ಎಕ್ಸ್ಟ್ರಾ ಪೇರ್ ಆಫ್ ಸ್ಯಾಂಡಲ್ಸನ್ನು ಇಟ್ಕೊಂಡಿರ್ತೀವಿ ಆಯಿತಾ. ಅದಕ್ಕೆ ಅವರದ್ದು ಸ್ಯಾಂಡಲ್ ಕಟ್ಟಾಯಿತು ಅಂತ ಅವರು ನನ್ನ ಸ್ಯಾಂಡಲನ್ನು ಎಕ್ಸ್ಟ್ರಾ ಪೇರ್ ಏನಿತ್ತು ಅದನ್ನು ಅವರು ವೇರ್ ಮಾಡಿದರು. ಫಂಕ್ಷನಲ್ಲಿ ಕೂತು ಸ್ವಲ್ಪ ಹೊತ್ತಾಗಬೇಕಾದ್ರೆ ನನ್ನ ಸ್ಯಾಂಡಲ್ ಕೂಡ ಕಟ್, ನನಗೆ ಆಪ್ಷನ್ ಇರಲಿಲ್ಲ. ಸೊ ನೋಡಿ ಹಾಗೇ ಕೂತಿದ್ದೇನೆ. ಫಂಕ್ಷನಿಗೆ ಬಂದು ಖಾಲಿ ಕಾಲಲ್ಲಿ ಡ್ಯಾನ್ಸ್ ಮಾಡುವಾಗ ಆಯಿತು ನನ್ನ ಅವಸ್ಥೆ. ನೀವೇನಾದರೂ ಪಾರ್ಟಿಗೆ ಖುಷಿಯಿಂದ ಹೋಗಿ ಚಪ್ಪಲ್ ಕಟ್ಟಾಗಿರುವ ಸೀನ್ ನಿಮ್ಮ ಲೈಫಲ್ಲೂ ಆಗಿದೆ, ಇಂಥ ಆಕ್ವರ್ಡ್ ಮೂಮೆಂಟನ್ನು ನೀವು ಫೇಸ್ ಮಾಡಿದರೆ ನನಗೆ ತಿಳಿಸಿ ಆಯಿತಾ ಕಮೆಂಟ್ ಸೆಕ್ಷನಲ್ಲಿ. Sister Sunita and Sister Cynthia Takai Ami Dinwas Padang Takai Dubai Yazar Papake and Derpinake good to Tanya so aware Basil is here. Good matches what is a good card manestine. ಈ ದಿನ ತುಂಬ ಖುಷಿಯಾಯಿತು. ಎಲ್ಲ ರಿಲೇಟಿವ್ಸ್ ಸಿಕ್ಕಿದ್ರು. ಇವರು ನನ್ನ ಹಸ್ಬೆಂಡ್ನ ಕಸಿನ್ ಮತ್ತು ಅವರ ಮಗು ಜಿಯಾನ್ ಅಂತ. ನೋಡಿ ಎಷ್ಟು ಕ್ಯೂಟ್ ಆಗಿದಾರಲ್ಲ. ಬೋಸ್ ಮಗಾಚೆ ಬೋಸ್ ಪಸಂದೇಚೆ आणि पताकी आणि या पदार्थ पोकेच anthem म्हणून संगीत लगभग 50 वर्षां पहिले निघले समित फॉर मोग आणि माई योरे मग फॉर या वेडिंग करचा ಇವನತ್ತೆ ರೋಸ್ ನೋಡಿ, ಇವರತ್ತೆ ರೋಸ್ ಆದ ನಂದೇ ರೋಸ್ ಅಲ್ಲಿ ಅಲಿಯುವುದು ಹೌದು ಅಲ್ಲ. ವಾಚ್ ಕಟ್ಟಿಲ್ಲ ಫುಲ್ ಸ್ಟೈಲ್ ನೋಡಿ ಶಾಬಾ. ಇದು ಇವರು ಅರುಣ್ ಅಂತ ಮದುಮಗ, ನನ್ನ ಹಸ್ಬೆಂಡ್ನ ಕ್ಲೋಸ್ ಫ್ರೆಂಡ್, ಮತ್ತು ಇವರು ಇನ್ನೊಬ್ಬರು ಫ್ರೆಂಡ್. ಇವರು ಮೂರು ಜನ ಕೂಡ ತುಂಬ ಕ್ಲೋಸ್ ಫ್ರೆಂಡ್ಸ್ ಆಯಿತಾ. ರೋಸ್ ಫಂಕ್ಷನ್ ಆಯಿತು, ಗಮ್ಮತ್ ಊಟ ಆಯಿತು, ಮತ್ತು ಇನ್ನೇನು ಕೇಳಬೇಕಂತಲೇ ಇಲ್ಲ, ಅದು ಬೈಲಾ ಡ್ಯಾನ್ಸ್ ಅಂತೂ ಸೂಪರ್ ಆಗಿತ್ತು. ಕ್ರೌಡ್ ಕೂಡ ಆಸಮ್ ಆಗಿತ್ತು. ನಾವು 2-3 ಅವ್ರ ಜೊತೆ ಸ್ಟೆಪ್ ಹಾಕಿದ್ವಿ. ಇಲ್ಲಿ ಮದುಮಗನ ಜೋಶ್ ನೋಡಿ, ತುಂಬ ಖುಷಿಯಲ್ಲಿ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಡ್ಯಾನ್ಸ್ ಮಾಡ್ತಿದ್ರು. ಇದನ್ನು ನೋಡಿ ತುಂಬಾ ಖುಷಿ ಆಯಿತು. ನನಗೂ ಅನ್ನಿಸ್ತು ನನ್ನ ಮದುವೆ ಟೈಮಲ್ಲಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕಿತ್ತು. ತುಂಬ ಮೆಮೊರೀಸ್ ನನ್ನ ಹತ್ರ ಕೂಡ ಇರ್ತಿತ್ತಲ್ವ. ಆಲ್ಬಮಲ್ಲಿ ವೀಡಿಯೋಸಲ್ಲಿ ಇದೆ, ಆದರೆ ಕೆಲವು ಆಲ್ಬಮ್ ವೀಡಿಯೋದಲ್ಲಿ ಇಲ್ಲದ ಮೆಮೊರೀಸ್ ಹೀಗೆ ವ್ಲಾಗ್ಸಲ್ಲಿ ಸೇವ್ ಆಗೋದಲ್ಲ. ಆಗಲೇ ಮಾಡಬೇಕಿತ್ತು, ಪರವಾಗಿಲ್ಲ, ಈಗಲೂ ಎಂಜಾಯ್ ಮಾಡ್ತಾಯಿದ್ನಿ ಲೈಫ್. ಎಂಜಾಯಿಂಗ್ ದ ಈಚ್ ಮೂಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ. ನಾಳೆ ಯಾರಿಗೆ ಏನಾಗುತ್ತೆ ಯಾರಿಗೊತ್ತು. ಇರುವಷ್ಟು ದಿನ ಖುಷಿಯಾಗಿದ್ದರೆ ಅದೇ ಜಾಲಿ ಲೈಫ್. ಏನಂತೀರಾ? ಎಸ್ ವಿ ಆರ್ ಬ್ಯಾಕ್ ಹೋಮ್. ಫಂಕ್ಷನಲ್ ಆಗಿ ಮನೆಗೆ ವಾಪಸ್ ಬಂದ್ವಿ. 12:30 ಆಯಿತು, ಮನೆಗೆ ವಾಪಸ್ ಬಂದ್ವಿ. ಸೊ ಚಲೋ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಮತ್ತು ಸಿಗೋಣ ವೆಡ್ಡಿಂಗ್ ವಿಡಿಯೋಸ್ ಜೊತೆ. ತನಕ ಬಾಯ್ ಬಾಯ್.